ಹಳ್ಳಿಯಾಗಲಿ ಪಟ್ಟಣವಾಗಲಿ ಮಹಾನಗರಗಳೇ ಆಗಲಿ ಅಲ್ಲಿ ಒಂದಿಲ್ಲ ಒಂದು ಭೂತ ಬಂಗಲೆಗಳು ಇದ್ದೇ ಇರುತ್ತವೆ. ಅಂತ ಜಾಗಗಳಿಗೆ ಹೋಗಲು ಜನರು ಹೆದರುತ್ತಾರೆ. ಕಾರಣ ಅಲ್ಲಿರುವ ಅಮಾನುಷ ಶಕ್ತಿಗಳು. ಹೇಗೆ ಊರು ಬೆಳೆಯುತ್ತದೆಯೋ ಹಾಗೆ ಜನ ಕೂಡ ಆ ಪ್ರದೇಶಕ್ಕೆ ಹೊಸ ಹೊಸ ಮನೆಗಳನ್ನ ಕಟ್ಟಿಕೊಂಡು ಅಂಗಡಿಗಳನ್ನ ಕಟ್ಟಿಕೊಂಡು ಅಲ್ಲಿ ಜೀವನವನ್ನ ಪ್ರಾರಂಭಿಸುತ್ತಾರೆ. ಹಳೆಯ ಊರು ಹಳೆಯ ಮನೆ, ಆ ಕಡೆ ಯಾರು ಕೂಡ ಹೋಗುವುದಿಲ್ಲ. ಅಂತಹ ಪಾಳು ಬಿದ್ದ ಜಾಗದಲ್ಲಿ, ಅಂತಹ ಮನೆಗಳಲ್ಲಿ, ಬಂಗಲೆಗಳಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ಹಾಗೂ ಭೂತ ಪ್ರೇತಗಳ ಹಾವಳಿಗಳು ಕಂಡುಬರುವುದು ಸಹಜ. ಇಂತಹ ಪಾಳು ಬಿದ್ದ ಜಾಗಗಳು ಪ್ರತಿಯೊಂದು ಹಳ್ಳಿಯಲ್ಲಿ, ನಗರದಲ್ಲಿ ಕಾಣುವುದು ಸಹಜವೇ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂತಹ ಕೆಲವು ಅತ್ಯಂತ ಭಯಾನಕ ಅಮಾನುಷ ಶಕ್ತಿ ಉಳ್ಳ ಹಾಂಟೆಡ್ ಜಾಗಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅತಿಮಾನುಷ ಶಕ್ತಿ ಇದೆಯೇ ಇಲ್ಲವೋ ಎಂಬುದು ಅವರವರ ಆಲೋಚನೆ ಹಾಗೂ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಅತಿಮಾನುಷ ಶಕ್ತಿಯ ಬಗ್ಗೆ ಹಲವು ಕಥೆಗಳನ್ನು ನಾವು ಕೇಳಿಯೇ ಕೇಳಿರುತ್ತೇವೆ. ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಇಂತಹ ಅತಿಮಾನುಷ ಶಕ್ತಿಗಳು ಇದೆ ಎಂದು ಹಲವಾರು ಜನರು ಹೇಳಿದ್ದಾರೆ. ಹಾಗೂ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ನ್ಯೂಸ್ಗಳಲ್ಲೂ ಕೂಡ ನಾವು ಆಗಾಗ ಕೇಳುತ್ತಾನೆ ಇರುತ್ತೇವೆ. ಕೆಲವರು ದೆವ್ವಗಳನ್ನ ನೋಡಿದ್ದಾಗಿಯೂ ಹೇಳುತ್ತಾರೆ. ಇಲ್ಲಿ ತಾವು ಅತಿಮಾನುಷ ಶಕ್ತಿ ಓಡಾಡುತ್ತಿದೆ ಎಂದು ಜನ ನಂಬಿರುವ ಬೆಂಗಳೂರಿನ ಕೆಲ ಸ್ಥಳಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ಅಂತಹ ಸ್ಥಳಗಳಲ್ಲಿ ಮೊದಲನೆಯದು ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಹೆಸರು ಗೊತ್ತಿಲ್ಲದವರು ಯಾರೂ ಇಲ್ಲ. ಕೆಆರ್ ಆಸ್ಪತ್ರೆ ಬಳಿ ಇರುವ ವಿಕ್ಟೋರಿಯಾ ಆಸ್ಪತ್ರೆ ಶತಮಾನಗಳಷ್ಟು ಇತಿಹಾಸ ಹೊಂದಿದೆ. ಇದು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕತ್ತಲಾದರೆ ಸಾಕು ಅಲ್ಲಿ ಭಯಾನಕ ಶಬ್ದಗಳು ಕೇಳಲು ಪ್ರಾರಂಭಿಸುತ್ತವೆ. ಆದರೆ ಕೆಲವರಿಗೆ ಈ ಆಸ್ಪತ್ರೆಯಲ್ಲಿ ಅತಿಮಾನುಷ ಅನುಭವಗಳು ಕೂಡ ಆಗಿದೆ ಎನ್ನುತ್ತಾರೆ. ಈ ಆಸ್ಪತ್ರೆಯ ಆವರಣದಲ್ಲಿ ದೆವ್ವಗಳ ಓಡಾಟ ಇದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಇಲ್ಲಿರುವ ದೆವ್ವಗಳು ಜನರನ್ನು ಹೆದರಿಸುವುದಿಲ್ಲ. ಆದರೆ ಇಲ್ಲಿ ರೋಗಿಗಳಿಗೆ ತರುವ ಆಹಾರದ ಪೊಟ್ಟಣಗಳು ಕಾಣೆಯಾಗುತ್ತವೆ. ಅವುಗಳನ್ನ ದೆವ್ವ ಕೊಂಡೊಯ್ಯುತ್ತದೆ ಎಂದು ಅಂತೆಕಂತೆಗಳು, ಅವುಗಳನ್ನು ದೆವ್ವ ಭೂತಗಳು ತೆಗೆದುಕೊಂಡು ಹೋಗುತ್ತವೆ ಎಂದು ಕೆಲವರ ನಂಬಿಕೆ ಇದೆ. ಈ ಮಾತನ್ನು ಅಲ್ಲಿಯ ಸಿಬ್ಬಂದಿ ಕೂಡ ನಂಬುತ್ತಾರೆ. ಅಷ್ಟೇ ಯಾಕೆ, ಅಲ್ಲಿರುವ ವೈದ್ಯರು ಕೂಡ ಇದನ್ನು ನಂಬಲು ಪ್ರಾರಂಭಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಆಸ್ಪತ್ರೆಯ ಶವಾಗಾರ ಬಳಿ ಹಸಿದ ದೆವ್ವವೊಂದು ಊಟದ ಪ್ಯಾಕೆಟ್ ಅನ್ನ ಖಾಲಿ ಮಾಡಿ ಮುಗಿಸಿತ್ತು ಎಂದು ಸ್ವತಃ ಒಬ್ಬ ಡಾಕ್ಟರೇ ವರದಿ ಮಾಡಿದ್ದರು. ಅದರಲ್ಲಿಯೂ ಗರ್ಭಿಣಿ ಸ್ತ್ರೀಯರಿಗೆ ಈ ದೆವ್ವಗಳ ಕಾಟ ಹಾಗೂ ನೋಟ ಇಲ್ಲಿ ಜಾಸ್ತಿಯಾಗಿರುತ್ತದೆ. ಈ ಆಸ್ಪತ್ರೆಯ ಆವರಣದಲ್ಲಿ ಇರುವ ಶವಾಗಾರವೇ ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ. ಈ ಆಸ್ಪತ್ರೆಗೆ ಹೆಚ್ಚಾಗಿ ಆತ್ಮಹತ್ಯೆ ಅಥವಾ ಮರ್ಡರ್ ಕೇಸ್ಗಳೇ ಜಾಸ್ತಿ ಇರುವುದರಿಂದ ಚಿಕ್ಕ ವಯಸ್ಸಿನಲ್ಲಿ ಅತಿ ಆಸೆಗಳನ್ನ ಇಟ್ಟುಕೊಂಡ ವ್ಯಕ್ತಿಗಳು ಸಾವನ್ನಪ್ಪುವುದರಿಂದ ಭೂತ ಪ್ರೇತಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಎನ್ನುವುದು ಕೆಲವರ ವಾದವಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ 100 ವರ್ಷಗಳ ಇತಿಹಾಸ ಇದೆ. ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂತಹ ಒಂದು ಪುರಾತನ ಆಸ್ಪತ್ರೆಯಾಗಿದೆ. ಈ ಆಸ್ಪತ್ರೆ ಹಲವಾರು ಎಕರೆಗಳಲ್ಲಿ ಹರಡಿಕೊಂಡಿದೆ. ಹೀಗಾಗಿ ಅಲ್ಲಲ್ಲಿ ಕೆಲವೊಂದು ಪಾಳು ಬಿದ್ದ ಚಿಕ್ಕ ಪುಟ್ಟ ಮನೆಗಳು, ಬಾವಿಗಳು, ಕೊಠಡಿಗಳು ಇರುವುದರಿಂದ ಈ ರೀತಿ ಇದೊಂದು ಭಯಾನಕ ಭೂತಗಳ ಆವಾಸ್ಥಾನವೆಂದು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಇರೋ ಜನರು ನಂಬುತ್ತಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತಿಮಾನುಷ ಶಕ್ತಿಗಳ ಸ್ಥಳಗಳ ಪಟ್ಟಿಗೆ ಈ ಸ್ಥಳ ಇತ್ತೀಚೆಗೆ ಸೇರಿಕೊಂಡಿದೆ. ಬಿಳಿ ಸೀರೆ ಧರಿಸಿ ಒಬ್ಬ ಮಹಿಳೆ ಕಾಣಿಸಿಕೊಳ್ಳುತ್ತಾಳೆ. ಇಲ್ಲಿಯ ಸಿಬ್ಬಂದಿ ಆಕೆ ಬಳಿ ವಿಚಾರಿಸಲು ಹೋದಾಗ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗುತ್ತಾಳೆ. ಕೆಲ ಪೈಲಟ್ಗಳು ಕೂಡ ಇದನ್ನು ನೋಡಿದ್ದಾರೆ ಎಂದು ಅಲ್ಲಿನ ಅಧಿಕಾರಿಗಳು ಹೇಳುತ್ತಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗ ಹಿಂದೆ ಇಲ್ಲಿ ಒಂದು ಅತಿ ಪುರಾತನವಾದಂತಹ ಸ್ಮಶಾನವಿತ್ತು. ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವ ಭರದಲ್ಲಿ ಈ ಸ್ಮಶಾನವನ್ನ ಇಲ್ಲಿಂದ ಎತ್ತಂಗಡಿ ಮಾಡಲಾಗಿತ್ತು. ಈ ಸ್ಮಶಾನದ ಮೇಲೆಯೇ ಈ ಕಾರ್ಗೋ ವಿಮಾನ ನಿಲ್ದಾಣ ನೆಲೆಗೊಂಡಿದೆ. ಇಲ್ಲಿ ಸಾಮಾನ್ಯ ವ್ಯಕ್ತಿಗಳನ್ನ ಬಿಡಲಾಗುವುದಿಲ್ಲ. ಕೇವಲ ಕಾರ್ಗೋ ಸಿಬ್ಬಂದಿಗೆ ಮಾತ್ರ ಇಲ್ಲಿ ಪ್ರವೇಶವಿದೆ. ಆದರೆ ರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ವಿಚಿತ್ರ ಘಟನೆಗಳು ನಡೆಯುತ್ತಿದೆ ಎಂದು ವಿಮಾನ ನಿಲ್ದಾಣದ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ.
HMT ಕ್ವಾರ್ಟರ್ಸ್ ಜಾಲಹಳ್ಳಿ ದೇಶದ ಹೆಮ್ಮೆಯ ಕಂಪನಿಗಳಲ್ಲಿ ಒಂದಾದಂತಹ HMT 1962ರಿಂದ 1985ರವರೆಗೆ ಯಶಸ್ಸಿನ ಉತ್ತುಂಗದಲ್ಲಿತ್ತು. ಇಡೀ ಕುಟುಂಬದಲ್ಲಿ ಒಬ್ಬರ ಕೈಯಲ್ಲಾದರೂ HMT ಕೈಗಾಡಿಯರ ಇದ್ದೇ ಇರುತ್ತಿತ್ತು. ಎಂತಹ ಬಡವನ ಕೈಯಲ್ಲಿ ಮದುವೆಯಾದರೂ ಆ ವರನಿಗೆ ಚಿನ್ನಾಭರಣ ಕೊಡದಿದ್ದರೂ HMT ಕೈಗಡಿಯಾರವಂತೂ ಉಡುಗೊರೆಯಾಗಿ ಸಿಗೋದು ಗ್ಯಾರಂಟಿ ಎನ್ನುವ ಮಾತಿತ್ತು. HMT ಕೈಗಡಿಯಾರ ಈ ರೀತಿ ಪ್ರತಿ ಕುಟುಂಬವನ್ನು ತನ್ನತ್ತ ಆಕರ್ಷಿಸಿತ್ತು. ಆದರೆ ಚೈನಾ, ತೈವಾನ್, ಜಪಾನ್ ಮತ್ತಿತರ ರಾಷ್ಟ್ರಗಳಿಂದ ಲೋಡ್ ಗಟ್ಟಲೆ ಕೈಗಡಿಯಾರಗಳು ಮಾರುಕಟ್ಟೆಗೆ ಪ್ರವೇಶಿಸಿದಾಗ HMT ವಾಚುಗಳು ಕಂಪನಿ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ, ಗ್ರಾಹಕರ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳದೆ ಅಂತಾರಾಷ್ಟ್ರೀಯ ಕಂಪನಿಗಳ ಎದುರು ಸೋಲುಂಡಿತ್ತು. ಯಾವಾಗ ಕಂಪನಿ ನಷ್ಟದ ಹಾದಿ ತುಳಿಯಿತೋ ಆಗ ಆಡಳಿತ ಮಂಡಳಿ ಹೆಚ್ಚುವರಿ ಸಿಬ್ಬಂದಿಯನ್ನ ಮನೆಗೆ ಕಳಿಸುವ ಮಾರ್ಗ ತುಳಿಯಿತು. ಹೀಗೆ ದಿನದಿಂದ ದಿನಕ್ಕೆ HMT ಸಂಸ್ಥೆ ಹಾಳಾಗಿ ಹೋಗಿತ್ತು. ಹಾಗೆಯೇ ತಮ್ಮ ನೌಕರರಿಗಾಗಿ ಇಟ್ಟಿದ್ದ ಹಲವಾರು ಕ್ವಾರ್ಟರ್ಸ್ಗಳು, ಮನೆಗಳು ವರ್ಷದಿಂದ ವರ್ಷಕ್ಕೆ ಪಾಳು ಬೀಳಲು ಪ್ರಾರಂಭ ಮಾಡಿದ್ದವು. ತಮ್ಮ ಕೆಲಸ ಕಳೆದುಕೊಂಡಾಗ ಈ ಕ್ವಾರ್ಟರ್ಸ್ನಲ್ಲಿ ಕೆಲವು ಸಿಬ್ಬಂದಿಯ ಕುಟುಂಬಗಳು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದವು ಎನ್ನುವ ವರದಿ ಇದೆ. ಇದರ ಪರಿಣಾಮವಾಗಿ ಪಾಳು ಬಿದ್ದ ಈ HMT ಕಾರ್ಖಾನೆಯ ಸುತ್ತಮುತ್ತ ಭೂತ ಪ್ರೇತಗಳ ಹಾವಳಿ ರಾತ್ರಿಯಾದರೆ ಜಾಸ್ತಿ ಇದೆ ಎಂದು ಇಲ್ಲಿ ಓಡಾಡುವ ಕೆಲವು ವ್ಯಕ್ತಿಗಳು ಹೇಳುತ್ತಾರೆ. ಇದು ಬೆಂಗಳೂರಿನ ಒಂದು ಅತ್ಯಂತ ಭಯಾನಕ ಅಂದರೆ ಹಾಂಟೆಡ್ ಪ್ರದೇಶವಾಗಿ ಈಗ ಇಲ್ಲಿನ ಜನರನ್ನ ಕಾಡುತ್ತಿದೆ. ರಿಚ್ಮಂಡ್ ಟೌನ್ ಬ್ರಿಟಿಷ್ ಬಂಗಲೋ. ರಿಚ್ಮಂಡ್ ಟೌನ್ ಮೆಥಡಲಿಸ್ಟ್ ಚರ್ಚ್ ಪಕ್ಕ ಇರುವ 300 ವರ್ಷ ಹಳೆಯ ಬ್ರಿಟಿಷ್ ಬಂಗಲೋ ಈಗ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಹಿಂದೆ ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಕುಟುಂಬ ಸಮೇತ ವಾಸವಾಗಿದ್ದರು. ಈ ಬಂಗಲೋ ಆ ಸಮಯದಲ್ಲಿ ಅತ್ಯಂತ ದೊಡ್ಡ ಹಾಗೂ ಶ್ರೀಮಂತ ಬಂಗಲೆಗಳಲ್ಲಿ ಒಂದಾಗಿತ್ತು. ಈ ಬಂಗಲೆಗೆ ಹಿಂದೆ ರಾಜ ಮಹಾರಾಜರು ಕೂಡ ಬ್ರಿಟಿಷ್ ಅಧಿಕಾರಿಗಳನ್ನ ಭೇಟಿ ಮಾಡಲು ಬರುತ್ತಿದ್ದರು. ಆದರೆ 1938 ಏಪ್ರಿಲ್ 14ನೇ ತಾರೀಕು ಬ್ರಿಟಿಷ್ ಅಧಿಕಾರಿ ಫಿಲಿಪ್ ಎಡ್ವರ್ಡ್ ಅವನ ಹೆಂಡತಿ ಬೇರೆ ಜೊತೆ ಸವಾಸ ಮಾಡಿದ್ದು ಕಂಡು ಇದೇ ಒಂದು ಬಂಗಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದನು. ಆಗಿನಿಂದ ಈ ಬಂಗಲೆಯನ್ನ ಮುಚ್ಚಲಾಗಿತ್ತು. ಯಾರಿಗೂ ಈ ಬಂಗಲೆಯಲ್ಲಿ ಇರಲು ಆಗಿನ ಬ್ರಿಟಿಷ್ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ. ಮುಂದೆ ಸ್ವಾತಂತ್ರ್ಯ ನಂತರವೂ ಅಂದಿನಿಂದ ಪಾಳು ಬಿದ್ದ ಈ ಬಂಗಲೆ ಸ್ವಾತಂತ್ರ್ಯ ನಂತರವೂ ಕೂಡ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಅಂದಿನಿಂದ ಈವರೆಗೆ ಕೂಡ ಇಲ್ಲಿ ಬ್ರಿಟಿಷ್ ಅಧಿಕಾರಿಯ ಆತ್ಮ ಭೂತ ಪ್ರೇತವಾಗಿ ಓಡಾಡುತ್ತದೆ ಎನ್ನುವ ಮಾತಿದೆ. ಈ ರಿಚ್ಮಂಡ್ ಟೌನ್ ಅಲ್ಲಿ ಈ ಪ್ರದೇಶದಲ್ಲಿ ಆಂಗ್ಲೋ ಇಂಡಿಯನ್ಸ್ ಈಗಲೂ ಕೂಡ ಹೆಚ್ಚಾಗಿ ವಾಸಿಸುತ್ತಾರೆ. ಅವರು ಕೂಡ ಈ ಬ್ರಿಟಿಷ್ ಬಂಗಲೆ ಬಗ್ಗೆ ಹಲವಾರು ಭಯಾನಕ ಅನುಭವಗಳ ಬಗ್ಗೆ ಮಾತನಾಡುತ್ತಾರೆ. ಹೀಗಾಗಿ ಈಗಲೂ ಕೂಡ ಜನ ಈ ಬಂಗಲೆಯ ಸುತ್ತಮುತ್ತ ಓಡಾಡಲು ಹೆದರುತ್ತಾರೆ. ಹೊಸಕೋಟೆ ರಸ್ತೆ ಇದು ಖಂಡಿತವಾಗಿಯೂ ಕರ್ನಾಟಕದ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಒಂಟೆ ರಸ್ತೆಯಲ್ಲಿ ಕೆಲವು ಅಲೌಕಿಕ ಘಟನೆಗಳು ನಡೆಯುತ್ತವೆ ಎನ್ನುವ ಮಾತಿದೆ. ಹೌದು, ಒಬ್ಬ ಮಹಿಳೆ ರಾತ್ರಿಯಲ್ಲಿ ಹೆದ್ದಾರಿಯಲ್ಲಿ ಲಿಫ್ಟ್ ಕೇಳುತ್ತಾಳೆ ಮತ್ತು ಚಾಲಕ ಕಾರನ್ನು ನಿಲ್ಲಿಸಿದಾಗ ಆ ಮಹಿಳೆ ಕಣ್ಮರೆಯಾಗುತ್ತಾಳೆ ಎಂದು ಅನೇಕ ಜನ ಕ್ಯಾಬ್ ಡ್ರೈವರ್ಗಳಾಗಲಿ ಆಟೋ ಡ್ರೈವರ್ಗಳಾಗಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಲಿಫ್ಟ್ ನೀಡಿದ ವಾಹನಗಳು ಅಪಘಾತಕ್ಕೆ ಬಲಿಯಾಗುವುದು ಸಹಜ ಎಂದು ಕೂಡ ಇಲ್ಲಿ ನಂಬಿಕೆ ಇದೆ. ಇದೇ ಕಾರಣ ಹೆಚ್ಚಾಗಿ ಯಾರು ಕೂಡ ಇಲ್ಲಿ ತಮ್ಮ ಗಾಡಿಗಳನ್ನ ಲಿಫ್ಟ್ಗಾಗಿ ನಿಲ್ಲಿಸುವುದಿಲ್ಲ. ಈ ರಸ್ತೆಯಲ್ಲಿ ಈ ರೀತಿ ದೆವ್ವ ಕಾಟ ಹೆಚ್ಚಾಗಲು ಹಿಂದೆ 80ರ ದಶಕದಲ್ಲಿ ಹೊಸಕೋಟೆ ರಸ್ತೆಯಲ್ಲಿ ಹಲವಾರು ದರೋಡೆಗಳು ನಡೆಯುತ್ತಿದ್ದವು ಹಾಗೂ ಒಂಟಿಯಾಗಿ ಬರುತ್ತಿದ್ದ ವಾಹನಗಳ ಮೇಲೆ ದರೋಡೆಕೋರರು ದಾಳಿ ಮಾಡಿ ಅವರನ್ನ ಸುಲಿಗೆ ಮಾಡಿ ಆಮೇಲೆ ಅವರನ್ನ ಕೊಲ್ಲುತ್ತಿದ್ದರು ಎನ್ನುವ ಮಾಹಿತಿ ಇದೆ. ಈ ರೀತಿ ಸಾವನ್ನಪ್ಪಿದ ಜನರು ಇಲ್ಲಿ ಭೂತ ಪ್ರೇತಗಳಾಗಿ ಈ ರೀತಿ ಈ ರಸ್ತೆಯಲ್ಲಿ ಜನರಿಗೆ ಕಾಟವನ್ನ ಕೊಡುತ್ತಿದೆ ಎನ್ನುವ ಮಾಹಿತಿ ಇದೆ. ಸ್ನೇಹಿತರೆ, ಈ ತರದ ಹಾಂಟೆಡ್ ಪ್ಲೇಸ್ಗಳು ಹಾಗೂ ಅಲೌಕಿಕ ಪ್ರದೇಶಗಳು ಪ್ರತಿಯೊಂದು ಊರಿನಲ್ಲಿಯೂ ಇದ್ದೇ ಇರುತ್ತವೆ. ನಿಮ್ಮ ಊರಿನಲ್ಲಿಯೂ ಏನಾದರೂ ಈ ರೀತಿ ಹಾಂಟೆಡ್ ಪ್ಲೇಸ್ಗಳ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂತಹದರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡುವ ಪ್ರಯತ್ನವನ್ನ ಮಾಡೋಣ. ನಿಜಕ್ಕೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.